ಬಿಜೆಪಿ ಮತ್ತು ಆರ್ಎಸ್ಎಸ್ಗಳಂಥ ಸಂಘಟನೆಗಳು ರಾಜಕೀಯ ಅಧಿಕಾರವನ್ನು ಹಿಡಿಯಲು ಕೋಮುವಾದವನ್ನು ಜಿಲ್ಲೆಯಲ್ಲಿ ಸೃಷ್ಟಿಸುತ್ತಿದೆ. ನಮಗೆ ದೇಶವನ್ನ ಅಭಿವೃದ್ಧಿಯತ್ತ ಸಾಗಿಸಲು ನೇತಾರರು ಬೇಡ, ಬದಲಾಗಿ ಉತ್ತಮ ನೀತಿ ಬೇಕು ಎಂದು ಸಿಪಿಐಎಂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಹೇಳಿದ್ದಾರೆ. ಮೂಡುಬಿದ್ರೆಯಲ್ಲಿ ರಾಜ್ಯ 22ನೇ ಸಿಪಿಐಎಂ ಸಮ್ಮೇಳನಕ್ಕೆ ಮುನ್ನವಾಗಿ ಸ್ವರಾಜ್ ಮೈದಾನದಲ್ಲಿ ನಡೆದ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಿಪಿಐಎಂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ, ನೋಟ್ ಬ್ಯಾನ್, ಜಿಎಸ್ಟಿಯಿಂದ ಬಡ ಕುಟುಂಬಗಳನ್ನು ಸಂಕಷ್ಟಕ್ಕೆ ಸಿಲುಕಿಸಿರುವ ಕೇಂದ್ರ ಸರ್ಕಾರವು ಕೋಮು ದ್ರವೀಕರಣದ ಮೂಲಕ ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವತ್ತ ಮಾಡುತ್ತಿದೆ. ದೇಶದ ಸಂಪತ್ತನ್ನು ಲೂಟಿ ಮಾಡುತ್ತಿರುವವರಿಗೆ ಮತ್ತು ದೊಡ್ಡ ಬಂಡವಾಳಶಾಹಿಗಳಿಗೆ ಆರ್ಥಿಕವಾಗಿ ಕುಗ್ಗಿದಾಗ ಪರಿಹಾರ ನೀಡುವ ಕೇಂದ್ರ, ರೈತರು ಕಾರ್ಮಿಕರು ಸಾಲದ ಬಾಧೆಯಿಂದ ಆತ್ಮಹತ್ಯೆಯನ್ನು ಮಾಡಿದಾಗ ಪರಿಹಾರವನ್ನು ನೀಡಲು ತಯಾರಿರಲಿಲ್ಲ ಎಂದು ಆರೋಪಿಸಿದರು. On the one hand, you talk of development, the so-called models of development. Every day a new slogan is being issued by the Prime Minister. Make in India, Start up India, Stand up India, Made in India, Digital India. Every day a new slogan will come. But nothing of this development is possible if the people of the country are involved in a fratricidal war that is generated by this communal poisoning and communal polarization. ಸಭೆಯಲ್ಲಿ ಪಕ್ಷದ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಜಿವಿ ಶ್ರೀರಾಮರೆಡ್ಡಿ, ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಜೆ ಬಾಲಕೃಷ್ಣ ಶೆಟ್ಟಿ, ಜಿಎಸ್ ನಾಗರಾಜ್, ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ, ಸ್ವಾಗತ ಸಮಿತಿಯ ಉಪಾಧ್ಯಕ್ಷೆ ರಮಣಿ, ಮುಖಂಡರುಗಳಾದ ಕೆಆರ್ ಶ್ರೇಯನ್, ನಿತ್ಯಾನಂದ ಸ್ವಾಮಿ, ವಸಂತಾಚಾರಿ ಮುಂತಾದವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಅಲಂಗಾರು ಜಂಕ್ಷನ್ನಿಂದ ಮೂಡುಬಿದ್ರೆ ಸ್ವರಾಜ್ಯ ಮೈದಾನದವರೆಗೆ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.